ಕೇಳಿ. ಕಸ ಕಸ ಕಸ, ಹಳ್ಳಿಯಲ್ಲೂ ಕಸ, ದಿಲ್ಲಿಯಲ್ಲೂ ಕಸ, ಅಲ್ಲಿ ನೋಡಿದ್ರು ಕಸ, ಇಲ್ಲಿ ನೋಡಿದ್ರು ಕಸ. ಹಾಗಾದ್ರೆ ಈ ಕಸ ಬಂದಿದ್ದಾದ್ರು ಎಲ್ಲಿಂದ? ಈ ಕಸವನ್ನು ಹಾಕ್ತೋರಾದ್ರು ಯಾರು? ಈ ಕಸವನ್ನು ವಿಲೇವಾರಿಯಾದ್ರು ಯಾರು ಮಾಡ್ತಾರೆ? ಹಾ, ನೋಡಿದ್ರಾ? ಈ ಕಸ ಬಂದಿದ್ದಾದ್ರು ಎಲ್ಲಿಂದ? ಈ ಕಸವನ್ನು ಹಾಕ್ತೋರಾದ್ರು ಯಾರು? ಕಸ ಕಸ ಕಸ, ಇದರ ಜವಾಬ್ದಾರಿಯನ್ನು ಯಾರು ತಗೋತಾರೆ? ಹಾ, ಇದನ್ನು ಪಂಚಾಯಿತಿ ಕಟ್ಟೆಯಲ್ಲಿಯೇ ತೀರ್ಮಾನ ಮಾಡೋಣ. ಕಸ ಕಸ ಕಸ, ಅಲ್ಲೋಡಿದ್ರು ಕಸ, ಇಲ್ಲೋಡಿದ್ರು ಕಸ. ಈ ಕಸ ಎಲ್ಲ ಎಲ್ಲಿಂದ ಬಂದು ಯಾರಿಗೂ ಗೊತ್ತಿಲ್ಲ. ಓ ಅಣ್ಣ, ನೀವು ಸುಮ್ಮನೆ ಇರಿ, ನೀವು ಸುಮ್ಮನೆ ಕೂತ್ಕೊಳ್ರಿ. ನಿಮ್ಮ ಮೀನ ತೊಟ್ಟೆ ಯಾವಾಗ್ಲೂ ನಮ್ಮ ಅಂಗಳದಲ್ಲಿ ಇರ್ತದೆ. ಆಹಾ, ಬಂದ್ಬಿಟ್ಲು. ನಿಮ್ಮನೆ ವಿಷಯ ನಮಗ್ ಗೊತ್ತಿಲ್ವಾ? ನಿಮ್ಮಗ ಯಾವಾಗ್ಲೂ ಬಯಲಿಗೆ ಹೋಗ್ತಿರ್ತಾನೆ. ಹಾ, ಸುಮ್ಮನಿರಿ. ನೀವು ಗುಡಿಸಿದ ಕಸ ಯಾವಾಗ್ಲೂ ನಮ್ಮ ಕಾಂಪೌಂಡ್ ಅಲ್ಲೇ ಬಿದ್ದಿರುತ್ತೆ. ಹಾಗಾದ್ರೆ ಈ ಕಸ ಹಾಕುದಾದ್ರೆ ಇಲ್ಲಿ ಇದರ ಜವಾಬ್ದಾರಿ ಯಾರು ತಗೊಳ್ತಾರೆ? ಇದರ ಜವಾಬ್ದಾರಿಯನ್ನು ಪಂಚಾಯತಿ ತಗೋಬೇಕು. ಹಾ, ಪಂಚಾಯಿತಿಯ ಕಸ ಹಾಕ್ತೋರು ನೀವು, ಕಸ ಮಾಡಿದವರು ನೀವು, ಜವಾಬ್ದಾರಿ ಮಾತ್ರ ಪಂಚಾಯಿತಿ ತಗೋಬೇಕಾ? ಅಲ್ಲ, ಯಾಕೆ ತಗೋಬಾರ್ದು ಅಂತೀನಿ. ಅಂದ ಹಾಗೆ ಊರ ಹೊರಗಡೆ ಒಂದು ಖಾಲಿ ಜಾಗ ಇದೆಯಲ್ಲ, ಅಲ್ಲೇ ಹಾಕಿದ್ರಾಯ್ತು. ಅದು ಸರಿನೇ, ಅದು ಕೂಡ ಪಂಚಾಯತಿ ಜಾಗ ಅಲ್ವೇ? ಹಾ, ಹಾಗಾದ್ರೆ ನೀವೆಲ್ಲ ಹೇಳಿದ ಹಾಗೆ ಪಂಚಾಯಿತಿ ಒಂದು ತೀರ್ಮಾನಿಸಿದೆ. ಊರ ಹೊರಗಿರುವ ಖಾಲಿ ಜಾಗದಲ್ಲಿ ಕಸದ ವಿಲೇವಾರಿ ಮಾಡುವುದೆಂದು ಪಂಚಾಯಿತಿ ತೀರ್ಮಾನ ನೀಡಿದೆ. ಸಿಕ್ಕಿದೆ ಸಿಕ್ಕಿದೆ ಜಾಗ ಸಿಕ್ಕಿದೆ, ಹೇಯ್! ಕಸವನ್ನು ಹಾಕೋಕೆ ಜಾಗ ಸಿಕ್ಕಿದೆ. ಹೇಯ್! ಮೂಡಿದೆ ಮೂಡಿದೆ ನಗು ಮೂಡಿದೆ, ಹೇಯ್! ಎಲ್ಲರ ಮುಖದಲ್ಲೂ ನಗು ಮೂಡಿದೆ. ಹೇಯ್! ಅಬ್ಬಾ, ಕಸ ಹಾಕ್ಲಿಕ್ಕೊಂದು ಜಾಗ ಸಿಕ್ಕಿತ್ತು ನಮ್ಗೆ. ಹೌದು, ಈ ಕಸ ತೊಟ್ಟಿಯ ಉದ್ಘಾಟನೆ ಬೇರೆ ಇವತ್ತು. ನಾವು ಸತ್ಯವನ್ನೇ ಹೇಳುತ್ತೇವಾ, ನಾವು ಸುಳ್ಳು ಸತ್ಯ ಮಾಡುತ್ತೇವಾ. ನಾವು ಸತ್ಯವನ್ನೇ ಹೇಳುತ್ತೇವಾ, ನಾವು ಸುಳ್ಳು ಸತ್ಯ ಮಾಡುತ್ತೇವಾ. ನಾವು ಸತ್ಯವನ್ನೇ ಹೇಳುತ್ತೇವಾ, ನಾವು ಸುಳ್ಳು ಸತ್ಯ ಮಾಡುತ್ತೇವಾ. ಸೇರಿರುವ ಮಹಾಜನಗಳೇ, ಅಂದ ಹಾಗೆ ನಾವಿವತ್ತು ಯಾಕೆ ಸೇರಿದ್ದೇವೆ? ಹಾ, ಕಸ ತೊಟ್ಟಿ ಉದ್ಘಾಟನೆ ಮಾಡ್ಲಿಕ್ಕೆ. ಹಾ, ಹೌದು. ಹಾಗಾದ್ರೆ ನೀವು ಕಸ ಎಲ್ಲಿ ಹಾಕ್ತೀರಾ? ನಮ್ಮನೆ ಕಸ ಅಂತೂ ನಾವು ಹಿತ್ತಲೇ ಹಾಕುದಪ್ಪ. ನೀವು ಯಾರತ್ರ ಹೇಳ್ಬೇಡಿ, ಅದುಂಟಲ್ಲ ನಾವು ಪಕ್ಕದರ ಮನೆ ಕಾಂಪೌಂಡಿಗೆ ಹಾಕುದು. ನೋಡಿದ್ರಲ್ಲ, ನಾವು ಸಾಮಾನ್ಯ ಜನರು ಮಾಡುವ ತಪ್ಪು ಇದು. ಕಸವನ್ನ ಅಲ್ಲಿ ಇಲ್ಲಿ ಹಾಕುದಲ್ಲ, ಅದನ್ನು ಒಂದು ಕಡೆ ರಾಶಿ ಹಾಕಬೇಕು. ಮಹಾನಗರ ಪಾಲಿಕೆಯವರ ವಾಹನ ಬರ್ತದಲ್ವಾ, ಅದಕ್ಕೆ ಹಾಕಿದ್ರೆ ಸಾಕು. ಅರ್ಥ ಆಯ್ತಾ? ನಿಮಗೂ ಅರ್ಥ ಆಯ್ತಾ? ಹಾಗಾದ್ರೆ ಉದ್ಘಾಟನೆ ಶುರು ಮಾಡೋಣವಾ? ನಾವು ಸತ್ಯವನ್ನೇ ಹೇಳುತ್ತೇವಾ, ನಾವು ಸುಳ್ಳು ಸತ್ಯ ಮಾಡುತ್ತೇವಾ. ನಾವು ಸತ್ಯವನ್ನೇ ಹೇಳುತ್ತೇವಾ, ನಾವು ಸುಳ್ಳು ಸತ್ಯ
ಯಾರೆಂದು ನೀನು? ನಾನು ಯಾರ? ನಾನು ಯಾರೆಂದು ನಿನಗೆ ಗೊತ್ತಾಗಬೇಕಾ? ನಾನು ಯಾರೆಂದು ನಿಮಗೆಲ್ಲರಿಗೂ ಗೊತ್ತಾಗಬೇಕಾ? ನಾನೇ ಕಸ. ನಾನು ಕಸದಲ್ಲೇ ಹುಟ್ಟಿದವನು, ಕಸದಲ್ಲೇ ಬೆಳೆದವನು. ನಾನೇ ಕಸಾಸುರ. ನಾನು ಎಲ್ಲಿಂದ ಬಂದೆ ಎಂದು ನಿನಗೆ ಗೊತ್ತಾಗಬೇಕಾ? ನಾನು ಎಲ್ಲಿಂದ ಬಂದೆ ಎಂದು ನಿಮಗೆಲ್ಲರಿಗೂ ಗೊತ್ತಾಗಬೇಕಾ? ನಾನು ಇಲ್ಲಿ ಇರಲು ಕಾರಣ ನೀವೇ. ನೀವು ಹಾಕುವಂತಹ ಕಸ, ಕಡ್ಡಿ, ಪ್ಲಾಸ್ಟಿಕ್, ಗಾಜು, ನಾನು ಅದರಿಂದ ಬೆಳೆದಿದ್ದೇನೆ. ನಾನು ಈಗ ಪರ್ವತ ಬೆಳೆದಿದ್ದೇನೆ. ಏನು ಹೇಳಿದೆ ಮೂರ್ಖಿ? ನೀನು ನನ್ನನ್ನು ನಾಶ ಮಾಡುತ್ತೀಯಾ? ನಿನ್ನಿಂದ ಖಂಡಿತ ಸಾಧ್ಯವಿಲ್ಲ. ಇನ್ನು ಇವರು ನನ್ನನ್ನು ನಾಶ ಮಾಡುತ್ತಾರಾ? ಇವರಿಂದ ಕೂಡ ನನ್ನನ್ನು ನಾಶ ಮಾಡಲು ಖಂಡಿತ ಸಾಧ್ಯವಿಲ್ಲ. ನಾನು ಇಲ್ಲಿ ಇರಲು ಕಾರಣ ಇವರೇ. ಇವರು ನನ್ನನ್ನು ಈಗಾಗಲೇ ಪರ್ವತದಷ್ಟೇ ಎತ್ತರ ಬೆಳೆಸಿದ್ದಾರೆ. ಹರಡುತ್ತಿದೆ ನೋಡು ಹರಡುತ್ತಿದೆ, ತ್ಯಾಜ್ಯದ ಬೆಳೆಯು ಬೆಳೆಯುತ್ತಿದೆ. ಹರಡುತ್ತಿದೆ ನೋಡು ಹರಡುತ್ತಿದೆ, ತ್ಯಾಜ್ಯದ ಹೊಳೆಯು ಬೆಳೆಯುತ್ತಿದೆ. ಮಾನವ ಬದುಕಲಿ ಹಬ್ಬುತ್ತಿದೆ, ವಿಶ್ವ ಶಾಂತಿಯೇ ಕದಡುತ್ತಿದೆ. ಮಾನವ ಬದುಕಲಿ ಹಬ್ಬುತ್ತಿದೆ, ವಿಶ್ವ ಶಾಂತಿಯೇ ಕದಡುತ್ತಿದೆ. ಅವತ್ತು ಏನು ಹೇಳಿದ್ರಿ? ಕಸದ ವಿಲೇವಾರಿ ಪಂಚಾಯತಿಯ ಜವಾಬ್ದಾರಿ ಅಂತ ಅಲ್ವಾ? ಅಲ್ಲ, ಕಸದ ವಿಲೇವಾರಿ ಪಂಚಾಯತಿಯ ಜವಾಬ್ದಾರಿ ಮಾತ್ರ ಅಲ್ಲ, ಕಸ ಹಾಕ್ದವ್ರದ್ದು ಜವಾಬ್ದಾರಿ, ಕಸ ಮಾರ್ದವ್ರದ್ದು ಜವಾಬ್ದಾರಿ, ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ನೋಡಿ, ಇವತ್ತು ನಾವೆಲ್ಲ ತೋರಿಸಿದ ಅಸಡ್ಡೆಯಿಂದ ಇಂದು ಈ ಕಸದ ತೊಟ್ಟಿ ತುಂಬಿ ತುಳುಕ್ತಾ ಇದೆ. ಇದರಿಂದ ಹುಟ್ಟುವ ಅದೆಷ್ಟೋ ಕ್ರಿಮಿ ಕೀಟಗಳಿಂದ ಇಂತಹ ರೋಗ ರುಜಿನಗಳಿಗೆ ಜನರು ಬಲಿಯಾಗ್ತಾ ಇದ್ದಾರೆ. ಒಂದಿಷ್ಟು ಜನರಿಗೆ ಮಲೇರಿಯಾ, ಮತ್ತೊಂದಿಷ್ಟು ಜನರು ಕಾಲರಾ, ಮತ್ತೊಂದಿಷ್ಟು ಜನರಿಗೆ ವಾಂತಿ ಭೇದಿಯಿಂದ ಬಳಲ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ಇದಕ್ಕೆಲ್ಲ ಕಾರಣರಾದರೂ ಯಾರು? ಇನ್ನು ಮುಂದೆ ಆದರೂ ಈ ಕಸದ ನಿಯಂತ್ರಣವನ್ನು ನಾವು ಮಾಡಲೇಬೇಕು. ಈ ಕಸದ ನಿಯಂತ್ರಣದ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ, ಇದನ್ನು ಪಂಚಾಯಿತಿ ಕಟ್ಟೆಯಲ್ಲಿ ತೀರ್ಮಾನ ಮಾಡೋಣ. ಹಾಗಾದ್ರೆ ಈ ಕಸದ ನಿರ್ಮೂಲನೆ ಆದ್ರೂ ಹೇಗೆ? ನೀನು ಏನು ಹೇಳಿದೆ? ನನ್ನನ್ನೇ ನಿರ್ಮೂಲನೆ ಮಾಡುತ್ತೀಯಾ? ನಿನ್ನಿಂದ ಖಂಡಿತ ಸಾಧ್ಯವಿಲ್ಲ, ನಿಮ್ಮಿಂದಲೂ ಕೂಡ ಸಾಧ್ಯವಿಲ್ಲ. ಇನ್ನು ಇವರು ನನ್ನನ್ನು ನಿರ್ಮೂಲನೆ ಮಾಡುತ್ತಾರೆಯೇ? ಖಂಡಿತ ಸಾಧ್ಯವಿಲ್ಲ. ನನ್ನನ್ನು ಇವರು ಈಗಾಗಲೇ ಪರ್ವತದಷ್ಟೇ ಎತ್ತರ ಬೆಳೆಸಿದ್ದಾರೆ. ಏಕೆ ಸಾಧ್ಯವಿಲ್ಲ? ಖಂಡಿತವಾಗಿಯೂ ಸಾಧ್ಯವಿದೆ. ನಾವು ಹೇಳುವ ಕೆಲವು ವಿಧಾನದ ಮೂಲಕ ಕಸವನ್ನು ನಿರ್ಮೂಲನೆ ಮಾಡಲು ಸಾಧ್ಯವಾಗದಿದ್ದರೂ ನಿಯಂತ್ರಣವಂತೂ ನಾವು ಖಂಡಿತವಾಗಿಯೂ ಮಾಡಬಹುದು. ಹಾಗಾದರೆ ಆ ವಿಧಾನಗಳು ಯಾವುವು? ಅದನ್ನು ನಾವು ಹೇಳುತ್ತೇವೆ. ಪ್ಲಾಸ್ಟಿಕ್ ಮಿತ ಹಾಗೂ ಮರುಬಳಕೆ, ಕಸವನ್ನು ಕಸದ ತೊಟ್ಟಿಯಲ್ಲೇ ಹಾಕುವುದು, ಕಸದ ಸರಿಯಾದ ವಿಲೇವಾರಿ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಕಾಪಾಡು, ಮಹಾನಗರ ಪಾಲಿಕೆಯಿಂದ ಮೀಸಲಾದ ವಾಹನಗಳಿಗೆ ಕಸವನ್ನು ಕೊಡುವುದು, ಕಸದ ದುಷ್ಪರಿಣಾಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ಸರಕಾರವು ಜಾರಿಗೊಳಿಸಿದ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು, ಪ್ರತಿಯೊಬ್ಬರು ಮನೆಯ ಶೌಚಾಲಯವನ್ನು ಬಳಸುವುದು, ಹಸಿ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸುವುದು. ಅಷ್ಟೇ ಅಲ್ಲ ಬಂಧುಗಳೇ, ಇದಕ್ಕಿಂತ ಮಿಗಿಲಾಗಿ ಒಂದು ದೇಶದ ಜವಾಬ್ದಾರಿಯುತ ಪ್ರಜೆಗಳಾದ ನಾವು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡುವುದು ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ನೋಡಿದ್ರಲ್ಲ ಬಂಧುಗಳೇ, ಇಂದು ನಾವು ಬೀಜ ನಾಟಕದ ಮೂಲಕ ಸ್ವಚ್ಛತೆಯನ್ನು ಹೇಗೆ ಕಾಪಾಡುವುದು ಎಂದು ತಿಳಿಸಿಕೊಟ್ಟಿದ್ದೇವೆ. ಈ ವಿಧಾನಗಳು ಇಲ್ಲಿಗೆ ಸೀಮಿತವಾಗದೆ ನಿಮ್ಮ ಮನೆಗಳಲ್ಲಿ ಅಳವಡಿಸುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕಸದ ನಿರ್ವಹಣೆ ಸರಿಯಾಗಿ ಆಗದಿದ್ದರೆ ಅದೆಷ್ಟೋ ರೋಗಗಳು ಬರಬಹುದೆಂದು ನೀವೇ ನೋಡಿದ್ದೀರಲ್ಲ. ಅಂತಹ ರೋಗಗಳ ಅಗತ್ಯ ನಮಗೆ ಇಲ್ಲ ಅಲ್ಲವೇ? ಹಾಗಾದರೆ ಕಸದ ಬಗ್ಗೆ ಅಗತ್ಯವಾಗಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಬಂಧುಗಳೇ, ಇಂದು ನಾವು ಒಂದು ಪ್ರಮಾಣ ಮಾಡಬೇಕಾಗಿದೆ. ನಮ್ಮ ಕಸ ನಮ್ಮ ಹೊಣೆ, ನಮ್ಮ ಕಸ ನಮ್ಮ ಹೊಣೆ, ಸ್ವಚ್ಛತೆಯೆಡೆಗೆ ನಮ್ಮ ನಡೆ, ಸ್ವಚ್ಛತೆಯೆಡೆಗೆ ನಮ್ಮ ನಡೆ. ಸ್ವಚ್ಛ ಪರಿಸರ ಆನಂದ ಸಾಗರ, ಸ್ವಚ್ಛ ಪರಿಸರ ಆನಂದ ಸಾಗರ, ಶುದ್ಧವಾದ ಗಾಳಿಯೇ ನಮಗಾಧಾರ, ಶುದ್ಧವಾದ ಗಾಳಿಯೇ ನಮಗಾಧಾರ. ಸ್ವಚ್ಛ ಪರಿಸರ ಆನಂದ ಸಾಗರ, ಸ್ವಚ್ಛ ಪರಿಸರ ಆನಂದ ಸಾಗರ.
ನಾನು ಅಕ್ಷಯ್ ಶೆಟ್ಟಿ ಅಂತ ಪ್ರಥಮ MSW ಕೋರ್ಸ್ನಲ್ಲಿ ಪ್ರಸ್ತುತವಾಗಿ ವ್ಯಾಸಂಗ ಮಾಡ್ತಿದ್ದೇವೆ. ನಾವು ಡಾಕ್ಟರ್ ಎಂ ವಿ ಶೆಟ್ಟಿ ಕಾಲೇಜಿನಿಂದ ಒಂದು ಸಮಾಜ ಸೇವೆ ಕಾರ್ಯದಲ್ಲಿ ಒಂದು ಬೀದಿ ನಾಟಕವನ್ನು ಮಾಡಿ ತೋರಿಸಿದ್ದೇವೆ. ಸಾಮಾನ್ಯವಾಗಿ ಇಲ್ಲಿನ ಜನರಿಗೆ ಅವೇರ್ ಆಗದಿರುವಂಥದ್ದು ಒಂದು ಪ್ಲಾಸ್ಟಿಕ್ನ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು. ಏಕೆಂದರೆ ಈಗ ನಮ್ಮ ಯುತ್ಸಿಂದ ಈ ಕೆಲಸ ಮಾಡುವುದು ಈಗ ಒಂದು ಏನು ಪ್ರಾಮುಖ್ಯತೆ ಇದೆ. ಯಾಕೆಂದರೆ ಈಗ ನಮ್ಮ ನ್ಯೂ ಜನ್ರೇಷನ್ ಇದನ್ನು ಸ್ಟಾರ್ಟ್ ಮಾಡಿದರೆ ಇದು ಖಂಡಿತವಾಗಿಯೂ ನಾವು ಪ್ಲಾಸ್ಟಿಕ್ ಅನ್ನುವಂಥದ್ದನ್ನು ನಾವು ಖಂಡಿತವಾಗಿಯೂ ನಿಯಂತ್ರಿಸ್ಬೋದು. ಆ ಉದ್ದೇಶದಿಂದ ನಮ್ಮ ಎಂ ವಿ ಶೆಟ್ಟಿ ಕಾಲೇಜಿಂದ ನಾವೊಂದು ಸಮಾಜ ಸೇವೆ ಕಾರ್ಯವನ್ನು ಮಾಡ್ತಿದ್ದೇವೆ. ಇದರ ಒಂದು ಸಮಾಜದಲ್ಲಿ ಮೊದಲು ತಮ್ಮ ಮನೆಯಲ್ಲಿ ನಾವು ಅಳವಡಿಸಬೇಕು ಇದನ್ನು, ನಂತರ ನಮ್ಮ ಗ್ರಾಮ, ಜಿಲ್ಲೆ, ದೇಶದಲ್ಲಿ ಇದನ್ನು ಅಳವಡಿಸಬೇಕು. ಇದು ಒಂದೇ ನಮ್ಮ ಇಲ್ಲಿನ ಮೂಲ ಉದ್ದೇಶ ನಮ್ಮದು. ಇದು ಇನ್ನು ಮುಂದೆ ಇಲ್ಲಿನ ಪ್ರತಿಯೊಬ್ಬರೂ ಕೂಡ ಇದನ್ನು ಅಳವಡಿಸಿ ನಮ್ಮ ಈ ಬೀದಿ ನಾಟಕಕ್ಕೆ ಒಂದು ಅರ್ಥ ನೀಡಬೇಕಾಗಿ ನಮ್ಮದೊಂದು ವಿನಂತಿ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.